ಡಿಸೆಂಬರ್ 11ರಂದು ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರ ರಿಲೀಸ್ ಆಗ್ತಿದೆ. ದರ್ಶನ್ ಅಭಿಮಾನಿಗಳಿಗೆ ಹಬ್ಬದ ಸಡಗರ. ಆದರೆ ತಮ್ಮ ನೆಚ್ಚಿನ ನಟ ಜೈಲಿನಲ್ಲಿ ಇರೋದು ತುಂಬಾನೇ ಬೇಸರ ತಂದಿದೆ. ಇದೇ ಕಾರಣಕ್ಕೆ ಅಭಿಮಾನಿಗಳನ್ನ ಹುರಿದುಂಬಿಸುವ ಉದ್ದೇಶದಿಂದ ದರ್ಶನ್ ಒಂದು ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಅಭಿಮಾನಿಗಳಿಗೆ ಭಾವನಾತ್ಮಕ ಪತ್ರವನ್ನು ಕೂಡ ತಲುಪಿಸಿದ್ದಾರೆ. ಅದನ್ನ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿದೆ ಗೊತ್ತಾ? ನನ್ನ ಹೃದಯದಿಂದ ಈ ಸಂದೇಶವನ್ನ ಕಳಿಸುತ್ತಿದ್ದೇನೆ. ವಿಜಿ ನಿಮ್ಮೆಲ್ಲರಿಗೂ ನನ್ನ ಸಂದೇಶವನ್ನ ತಲುಪಿಸುತ್ತಾಳೆ. ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಬೆಂಬಲ ನನ್ನ ಸಿನಿಮಾ ಪ್ರಚಾರದ ಬಗ್ಗೆ ಪ್ರತಿ ಬಾರಿಯೂ ವಿಜಿ ತಿಳಿಸುತ್ತಿದ್ದಾಳೆ. ದೂರ ಇದ್ದರೂ ಪ್ರತಿ ಕ್ಷಣವೂ ನಿಮ್ಮ ಉಪಸ್ಥಿತಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ನಾನು ಹೇಳೋದು ಏನೆಂದರೆ, ಯಾರು ಏನೇ ಹೇಳಿದರೂ ಚಿಂತಿಸಬೇಡಿ. ಯಾವುದೇ ವದಂತಿ, ನೆಗೆಟಿವಿಟಿಗೆ ಕಿವಿ ಕೊಡಬೇಡಿ. ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ, ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ದೊಡ್ಡ ಶಕ್ತಿ ನೀವೇ. ಈ ಸಮಯದಲ್ಲಿ ನಾನು ಬಯಸುವುದು ಒಂದೇ, ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು. ನನಗೆ ತೋರಿಸುವ ಪ್ರೀತಿಯನ್ನ ಡೆವಿಲ್ಗೂ ತೋರಿಸಿ. ನನ್ನ ಅನುಪಸ್ಥಿತಿಯೂ ಸಹ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ, ಅನುಮಾನಕ್ಕೆ, ಧ್ವನಿಗೆ ಉತ್ತರಿಸಬೇಕು. ನನ್ನ ಸಿನಿಮಾಗೆ ನೀವು ಮಾಡುತ್ತಿರೋ ಪ್ರಚಾರ, ಶ್ರಮ ಮತ್ತು ನಿಮ್ಮ ಒಗ್ಗಟ್ಟಿನ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ ಮತ್ತು ಭಾವುಕನಾಗುತ್ತೇನೆ. ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗುವ ದಿನಕ್ಕಾಗಿ ಕಾಯುತ್ತಿರುವುದೇ ಖುಷಿ ಕೊಡ್ತಿದೆ. ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು. ನೀವು ನನ್ನನ್ನು ಎಷ್ಟು ನಂಬುತ್ತೀರೋ ನಾನು ನನ್ನ ಸೆಲೆಬ್ರಿಟಿಗಳನ್ನ ಅಷ್ಟೇ ನಂಬುತ್ತೇನೆ. ಕಾಲವೇ ಸತ್ಯ ಹೇಳುತ್ತದೆ, ಸಮಯವೇ ಎಲ್ಲವನ್ನ ಉತ್ತರಿಸುತ್ತದೆ. ಅಲ್ಲಿಯವರೆಗೆ ತಲೆ ಎತ್ತಿ, ಹೃದಯ ಬಲವಾಗಿರಿ, ಪ್ರೀತಿ ಅಚಲವಾಗಿರಿ ಅಂತ ತಮ್ಮ ಅಭಿಮಾನಿಗಳಿಗೆ ಸಿನಿಮಾ ಮೊದಲು ಕೆಲವೊಂದು ಎಮೋಷನಲ್ ಮಾತುಗಳನ್ನ ಆಡಿದ್ದಾರೆ. ಹೌದು, ಡೆವಿಲ್ ಅಂದ್ರೆ ದರ್ಶನ್ ಎಷ್ಟೇ ಟಫ್ ಆದರೂ ಅಷ್ಟೇ ಎಮೋಷನಲಿ ವೀಕ್ ಆಗಿದ್ದಾರೆ. ಅಭಿಮಾನಿಗಳಂದ್ರೆ ಅವರಿಗೆ ಪಂಚಪ್ರಾಣ. ಈ ಡೆವಿಲ್ ಅಂದ್ರೆ ದರ್ಶನ್ ಹಿಂದಿನ ಕತೆ ಕೇಳಿದರೆ ನೀವು ಕೂಡ ಕಣ್ಣೀರು ಹಾಕೋದು ನಿಜ ಸ್ನೇಹಿತರೆ. ದರ್ಶನ್ ಅವರ ಮೂಲ ಹೆಸರು ಹೇಮಂತ್ ಕುಮಾರ್. ಇವರು ಹುಟ್ಟಿದ್ದು ಒಂದು ಸಾಮಾನ್ಯ ಮನೆತನದಲ್ಲಿ ಅಲ್ಲ. ಇವರ ತಂದೆ ತೂಗುದೀಪ್ ಶ್ರೀನಿವಾಸ್. ಒಂದು ಕಾಲದಲ್ಲಿ ಇವರನ್ನು ನೋಡಿದರೆ ಇಡೀ ಇಂಡಸ್ಟ್ರಿಯೇ ಗಡಗಡ ನಡುಗುತ್ತಿತ್ತು. ಪ್ರೇಕ್ಷಕರು ಕೂಡ ಇವರನ್ನು ಪರದೆ ಮೇಲೆ ನೋಡಿದರೆ ಹೆದರುತ್ತಿದ್ದರು. ಅಂತಹ ವ್ಯಕ್ತಿತ್ವ ತೂಗುದೀಪ್ ಶ್ರೀನಿವಾಸ್ ಅವರದು. 1977 ಫೆಬ್ರವರಿ 16 ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಕೊಡಗಿನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ದರ್ಶನ್ ಜನಿಸುತ್ತಾರೆ. ಇವರ ಜನ್ಮನಾಮ ಹೇಮಂತ್ ಕುಮಾರ್. ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲ ಮೈಸೂರಿನಲ್ಲಿಯೇ. ಇವರ ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ್. ಇವರ ಮನೆಯಲ್ಲಿ ಎಲ್ಲರ ಹೆಸರುಗಳು ಡಿ ಇಂದಲೇ ಪ್ರಾರಂಭವಾಗುತ್ತಿವೆ. ಇದೇ ಕಾರಣ ಇರಬಹುದೋ ಏನೋ, ಹೇಮಂತ್ ಕುಮಾರ್ ಮುಂದೆ ತಮ್ಮ ಚಲನಚಿತ್ರ ಜೀವನವನ್ನ ಪ್ರಾರಂಭಿಸಿದಾಗ ದರ್ಶನ್ ಎಂದು ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ದರು. ಡಿ ಅನ್ನುವುದು ಅವರ ಮನೆತನಕ್ಕೆ ಲಕ್ಕಿ ಎಂದುಕೊಂಡು ಅವರೇ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಸಂಖ್ಯೆ 6 ಎಂದರೆ ಅತ್ಯಂತ ಪ್ರಿಯ ಎಂದು ನಂಬಲಾಗುತ್ತಿದೆ. ಕಾರಣ ಇದು ಅವರ ಲಕ್ಕಿ ನಂಬರ್. ಅವರು ಹುಟ್ಟಿದ್ದು ಕೂಡ 16ನೇ ತಾರೀಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಒಳ್ಳೆಯ ಕೆಲಸಗಳನ್ನ ಮಾಡಲು ಅವರು 6ನೇ ತಾರೀಕನ್ನು ಯಾವಾಗಲೂ ಬಳಸುತ್ತಾರೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶ್ವಾಸ ಇರುತ್ತದೆ, ನಂಬಿಕೆ ಇರುತ್ತದೆ. ತಮ್ಮ ಕಲಾ ಜೀವನದ ಮೂಲಕ ಕುಟುಂಬವನ್ನ ಸೊಗಸಾಗಿ ಪೋಷಿಸುತ್ತಿದ್ದ ತೂಗುದೀಪ್ ಶ್ರೀನಿವಾಸ್ ಅವರು ಕಿಡ್ನಿ ವೈಫಲ್ಯದಿಂದ ಹಾಸಿಗೆಯನ್ನು ಹಿಡಿದಿದ್ದರು. ಅವರ ಪತ್ನಿ ಮೀನಾ ಅವರು ಪತಿಯ ಚಿಕಿತ್ಸೆಗಾಗಿ ಮನೆಯೊಂದನ್ನ ಹೊರತುಪಡಿಸಿ ಎಲ್ಲಾ ಹಣವನ್ನ ಅವರ ಆರೋಗ್ಯದ ಮೇಲೆ ಖರ್ಚು ಮಾಡಿದ್ದರು. ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಿತ್ತು. ಈ ಸಮಯದಲ್ಲಿ JSS ಆಸ್ಪತ್ರೆ ಆರ್ಥಿಕವಾಗಿ ಸಹಾಯ ಮಾಡುತ್ತದೆ. ಮೀನಾ ಅವರೇ ಪತಿಗೆ ಒಂದು ಕಿಡ್ನಿಯನ್ನ ಕೂಡ ದಾನ ಮಾಡುತ್ತಾರೆ. ಮೈಸೂರಿನ JSS ಕಾಲೇಜಿನಲ್ಲಿ ಪಾಲಿಟೆಕ್ನಿಕ್ ಡಿಪ್ಲೊಮಾವನ್ನು ಓದುತ್ತಿದ್ದ ದರ್ಶನ್ ಅದನ್ನ ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗ ತಂಡ ನೀನಾಸಂಗೆ ಸೇರಿ ಅಭಿನಯ ತರಬೇತಿಯನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. 1995ರಲ್ಲಿ ಹೇಮಂತ್ ಕುಮಾರ್ ಅವರು ಶಿವಮೊಗ್ಗದಲ್ಲಿದ್ದಾಗ ತೂಗುದೀಪ್ ಶ್ರೀನಿವಾಸ್ ತಮ್ಮ 52ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನವಾಗುತ್ತಾರೆ. ನಂತರ ಸಂಸಾರದ ಸಾಗಾಣಿಕೆಗಾಗಿ ಮೀನಾ ಅವರು ಕೆಲಕಾಲ ಊಟದ ಮೆಸ್ ಅನ್ನ ನಡೆಸುತ್ತಾರೆ. ದರ್ಶನ್ ಅವರು ತಮ್ಮ ಕುಟುಂಬಕ್ಕೆ ಸಹಾಯ ಆಗಲೆಂದು ಒಂದು ಹಸುವನ್ನ ಸಾಕಿ ಬೆಳಗ್ಗೆ 4 ಗಂಟೆಗೆ ಎದ್ದು ಹಸುವಿನ ಹಾಲನ್ನು ಕರೆದು ಮನೆ ಮನೆಗೆ ಹೋಗಿ ಹೋಟೆಲ್ಗಳಿಗೆ ಹೋಗಿ ಹಾಲನ್ನ ಸಪ್ಲೈ ಮಾಡುತ್ತಿದ್ದರು, ಮಾರುತ್ತಿದ್ದರು. ಅಂತಹ
ಇಂತಹ ಕಷ್ಟಕರ ಜೀವನ ಅವರದಾಗಿತ್ತು. ತೂಗುದೀಪ್ ಶ್ರೀನಿವಾಸ್ ತಮ್ಮ ಚಲನಚಿತ್ರ ಜೀವನದಲ್ಲಿ ಹಲವಾರು ನೋವುಗಳನ್ನ, ದುಃಖಗಳನ್ನ ಅನುಭವಿಸಿದ್ದರು. ಇದೇ ಕಾರಣ ತಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಚಲನಚಿತ್ರ ಅಂದ್ರೆ ಸ್ಯಾಂಡಲ್ವುಡ್ ಎಂಟ್ರಿ ಕೊಡಬಾರದೆಂದು ಅವರು ಬಯಸಿದ್ದರು. ಬೇರೆ ಏನೇ ಕೆಲಸ ಮಾಡಲಿ, ಯಾವುದೇ ನೌಕರಿ ಮಾಡಿಕೊಂಡು ಇರಲಿ ಅಥವಾ ಜಮೀನಿ ಮಾಡಿಕೊಂಡು ಆರಾಮವಾಗಿ ಜೀವನ ಕಳೆಯಲಿ, ಆದರೆ ಗಾಂಧಿನಗರ ಸಹವಾಸ ಯಾವತ್ತಿಗೂ ಬೇಡ ಅಂತ ಅವರು ನಿರ್ಧರಿಸಿದ್ದರು. ಇದೇ ಕಾರಣ ಅವರು ಬೆಂಗಳೂರಿನಿಂದಲೇ ಮೈಸೂರಿನಲ್ಲಿ ದೂರವಾಗಿ ವಾಸವಾಗಿದ್ದರು. ದರ್ಶನ್ ಚಿತ್ರರಂಗಕ್ಕೆ ಹೋಗುವುದು ತೂಗುದೀಪ್ ಶ್ರೀನಿವಾಸ್ ಅವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ನೀನಾಸಂನ್ನ ಹೇಮಂತ್ ಕುಮಾರ್ ಸೇರುತ್ತಾರೆ. ಇಲ್ಲಿ ಅವರ ರಂಗ ಪ್ರವೇಶಕ್ಕೆ ಮೊದಲು ಅಲಂಕಾರ ಮಾಡಿದ್ದೇ ಮಂಡ್ಯ ರಮೇಶ್. ಇದಕ್ಕೂ ಮೊದಲು ಮೈಸೂರಿನ ಜಗಮೋಹನ್ ಪ್ಯಾಲೇಸ್ ನಲ್ಲಿ 4-5 ಬಾರಿ ಮಾಡೆಲಿಂಗ್ ಕೂಡ ಹೇಮಂತ್ ಕುಮಾರ್ ಮಾಡಿದ್ದರು. ನೀನಾಸಂ ನಂತರ ಅಭಿನಯ ಅವಕಾಶವನ್ನು ಅರಸಿ ಬೆಂಗಳೂರಿಗೆ ಬಂದ ಹೇಮಂತ್ ಕುಮಾರ್ಗೆ ಬೇಗನೆ ನಿರಾಶೆಯಾಯಿತು. ಕಾರಣ ಇವರಿಗೆ ಯಾರು ಕೂಡ ಯಾವುದೇ ಒಂದು ಚಾನ್ಸ್ ಕೂಡ ಕೊಡುವುದಿಲ್ಲ. ಇದೇ ಕಾರಣ ಅವರು ಒಬ್ಬ ನಿರ್ದೇಶಕರಿಂದ ಇನ್ನೊಬ್ಬ ನಿರ್ದೇಶಕನ ಮನೆಗೆ ಹಾಗೂ ಒಬ್ಬ ಪ್ರೊಡ್ಯೂಸರ್ ಆಫೀಸ್ನಿಂದ ಇನ್ನೊಂದು ಪ್ರೊಡ್ಯೂಸರ್ ಆಫೀಸ್ಗೆ ಗಾಂಧಿನಗರವನ್ನೆಲ್ಲ ದಿನ ರಾತ್ರಿ ಅಲೆದಾಡುತ್ತಿದ್ದರು. ಆದರೂ ಕೂಡ ಇವರಿಗೆ ಗಾಂಧಿನಗರದಲ್ಲಿ ಯಾವುದೇ ಚಾನ್ಸ್ ಸಿಗುವುದಿಲ್ಲ. ಹೇಗಾದರೂ ಮಾಡಿ ಸಿನಿಮಾ ಇಂಡಸ್ಟ್ರಿಯನ್ನ ನುಗ್ಗಲೇಬೇಕೆಂದು ಬಯಸಿ ಕೊನೆಗೆ ಲೈಟ್ ಬಾಯ್ ಆಗಿ ಸಿನಿಮಾ ಇಂಡಸ್ಟ್ರಿಯ ಪ್ರಯಾಣ ಪ್ರಾರಂಭಿಸುತ್ತಾರೆ. ನೋಡಿದಿರಾ ಎಂತಹ ಪರಿಸ್ಥಿತಿ ಈ ಡಿ ಬಾಸ್ಗೆ ಇತ್ತು ಅಂತ. ಹಲವು ಅಪಮಾನಗಳನ್ನ ಎದುರಿಸಿ ಮುಂದೆ ಬರೆದ ಇವರಿಗೆ ಅಲ್ಲಿ ಅಣಜಿ ನಾಗರಾಜ್ ಎನ್ನುವರ ಪರಿಚಯವಾಗುತ್ತದೆ. ಅಣಜಿ ನಾಗರಾಜ್ ಅವರು ಖ್ಯಾತ ಸಿನಿಮಾಟೋಗ್ರಾಫರ್ ಬಿಸಿ ಗೌರಿಶಂಕರ್ ಅಂದ್ರೆ ನಟಿ ರಕ್ಷಿತಾ ಪ್ರೇಮ್ ಅವರ ತಂದೆ. ಅಲ್ಲಿ ಅಣಜಿ ಅವರು ಸಹಾಯಕರಾಗಿದ್ದರು. ದರ್ಶನ್ ಕೂಡ ಗೌರಿಶಂಕರ್ ಅವರ ಸಹಾಯಕರಾಗಿ ಅಂದ್ರೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಅದು 1997. ಎಸ್ ನಾರಾಯಣ ಅವರು ತಮ್ಮ ಮಹಾಭಾರತ ಸಿನಿಮಾದಲ್ಲಿ ಅವಕಾಶ ದರ್ಶನ್ಗೆ ಮೊಟ್ಟ ಮೊದಲ ಬಾರಿಗೆ ಕೊಡುತ್ತಾರೆ. ನಂತರ ಎಸ್ ನಾರಾಯಣ ಅವರೇ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ ನಲ್ಲಿ ನಟಿಸಲು ದರ್ಶನ್ಗೆ ಅವಕಾಶ ಮಾಡಿಕೊಡುತ್ತಾರೆ. ಆದರೆ ದರ್ಶನ್ಗೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಎಸ್ ನಾರಾಯಣ ಅವರ ಅಂಬಿಕಾ ಎಂಬ ಧಾರಾವಾಹಿಯಲ್ಲಿ ನಟಿಸಿದ ಮೇಲೆ. ಹಾಗೆಯೇ ಆ ಸಮಯದಲ್ಲಿ ಹೊಟ್ಟೆಗಾಗಿ 3 ಕಾರ್ಟೂನ್ಗಳಲ್ಲಿ ಕೆಲವು ಪಾತ್ರಗಳಿಗೆ ಧ್ವನಿ ನೀಡಿ ಅಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಹೇಮಂತ್ ಕುಮಾರ್ ಕೆಲಸ ಮಾಡುತ್ತಾರೆ. ಒಟ್ಟಾರೆಯಾಗಿ ದರ್ಶನ್ ಒಂದು ತಮಿಳು ಚಿತ್ರ ಮತ್ತು 5 ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟನಾಗಿ ನಟಿಸುತ್ತಾರೆ ಹಾಗೂ ಹಲವಾರು ಟಿವಿ ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹೀಗೆ 3-4 ವರ್ಷ ದರ್ಶನ್ ಗಾಂಧಿನಗರದಲ್ಲಿ ಅಲೆದಾಡಿ ಕಷ್ಟಪಡಬೇಕಾಗುತ್ತದೆ. ಅದು 2002 PN ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ದರ್ಶನ್ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಕನ್ನಡ ಚಿತ್ರರಂಗವನ್ನ ಪ್ರವೇಶಿಸುತ್ತಾರೆ. ಈ ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಕರ್ನಾಟಕದ ಹಲವು ಸಿನಿಮಾ ಮಂದಿರಗಳಲ್ಲಿ ಶತದಿನವನ್ನು ಕೂಡ ಪೂರೈಸುತ್ತದೆ. 2003ರಲ್ಲಿ ತೆರೆಕಂಡ ಪ್ರೇಮ್ ನಿರ್ದೇಶನದ ಕರಿಯ ಚಿತ್ರ ಕೂಡ ಉತ್ತಮ ಪ್ರತಿಕ್ರಿಯೆ ಪಡೆದು ಕರ್ನಾಟಕದಲ್ಲಿ ಸುಮಾರು 800 ದಿನಗಳಿಗೂ ಹೆಚ್ಚು ಪ್ರದರ್ಶನ ಕಂಡು ದಾಖಲೆಯನ್ನ ಬರುತ್ತದೆ. ನಂತರ ಬಂದ ಕೆಲ ಚಿತ್ರಗಳು ಯಶಸ್ವಿಯಾಗುವುದಿಲ್ಲ. ಈ ಸಮಯದಲ್ಲಿ ತೆರೆಗೆ ಬಂದ ಕಲಾಸಿಪಳ್ಯ 250ಕ್ಕೂ ಹೆಚ್ಚು ದಿನಗಳ ಪ್ರದರ್ಶನ ಕಂಡು ಯಶಸ್ವಿಯಾಗುತ್ತದೆ. ಇಲ್ಲಿಂದಲೇ ನೋಡಿ ದರ್ಶನ್ ರಕ್ಷಿತಾ ಜೋಡಿ ಕನ್ನಡದಲ್ಲಿ ಹಲವಾರು ಯಶಸ್ವಿ ಚಿತ್ರಗಳನ್ನ ನೀಡುತ್ತದೆ. ಇದೇ ಸಮಯದಲ್ಲಿ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅನ್ನುವರ ಜೊತೆ ಪ್ರೇಮ ಅಂಕುರವಾಗುತ್ತದೆ. ಧರ್ಮಸ್ಥಳದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡುತ್ತಿದ್ದ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನ 2003ರಲ್ಲಿ ದರ್ಶನ್ ಮದುವೆಯಾಗುತ್ತಾರೆ. ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ. ಆದರೆ ದರ್ಶನ್ ಅವರಿಗೂ ಹಾಗೂ ಚಿತ್ರನಟಿ ಪವಿತ್ರ ಗೌಡರಿಗೂ ಸಂಬಂಧ ಇತ್ತು ಎಂದು ಹೇಳಲಾಗುತ್ತಿದೆ. ಇದೇ ಕಾರಣ ಮೀಡಿಯಾದಲ್ಲಿ ಹಲವಾರು ಊಹಾಪೋಹಗಳು ಕೂಡ ಉಂಟಾಗಿದ್ದವು. ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸಕ್ರಿಯರಾಗಿ ಆಗಾಗ ದರ್ಶನ್ ಜೊತೆ ಸುಂದರವಾದಂತಹ ಫೋಟೋಗಳನ್ನ ಹಂಚಿಕೊಂಡು ದರ್ಶನ್ ಅವರಿಗೆ ಮುಜುಗರ ಮಾಡಿದ್ದರು. ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ಗುಸುಗುಸು ಕೇಳುತ್ತಿರುವಾಗಲೇ ದರ್ಶನ್ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡಿ ಎಲ್ಲ ಅಭಿಮಾನಿಗಳ ಹುಬ್ಬೇರಿಸಿದ್ದರು. ಈ ರೀತಿ ದರ್ಶನ್ ಜೊತೆ ಪವಿತ್ರ ಆಪ್ತವಾಗಿರುವ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ದರ್ಶನ್ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ದರ್ಶನ್ ಬಾಲ್ಯದಿಂದಲೂ ಪ್ರಾಣಿಪ್ರಿಯ. ಕೆಲವು ಬಾರಿ ಅಮ್ಮನ ದುಡ್ಡು ಕದ್ದು ಪಾರಿವಾಳ ಮತ್ತು ಮೀನುಗಳನ್ನು ಸಾಕಲು ಮನೆಗೆ ತರುತ್ತಿದ್ದರು. ಹಾಗೆಯೇ ಬೀದಿ ನಾಯಿಗಳನ್ನು ತಂದು ಅವುಗಳಿಗೆ ಮಲಗಲು ರಟ್ಟಿನ ಮನೆ ಮಾಡಿ ಮಲಗಿಸುತ್ತಿದ್ದರು. ಒಮ್ಮೆ 2ನೇ ತರಗತಿ ಓದುತ್ತಿದ್ದಾಗ ಕುದುರೆ ನೋಡಿ ಅದನ್ನ ಹಿಡಿದು ತಂದು ಸಾಕಬೇಕೆಂದು ಶಾಲೆಗೆ ಚಕ್ಕರ್ ಹಾಕಿದ್ದರು. ರಜಾ ದಿನಗಳಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗುತ್ತಿದ್ದ ದರ್ಶನ್ಗೆ ಅಲ್ಲಿನ ನಿರ್ವಾಹಕ ಪುಂಡಿಲಿಕರು ಒಂದು ಹುಲಿಯನ್ನು ನೋಡಿಕೊಳ್ಳಲು ಕೊಡುತ್ತಿದ್ದರು. ಅಲ್ಲಿಂದಲೇ ಪ್ರಾಣಿಗಳ ಮೇಲೆ ನಂಟು ಮತ್ತು ಪ್ರಾಣಿಗಳ ಬಗ್ಗೆ ಅಪಾರವಾದ
ಜ್ಞಾನವನ್ನ ಹೊಂದಿದ್ದರು. ಈಗಲೂ ಮೈಸೂರಿನ ಮೃಗಾಲಯದಲ್ಲಿರುವ ಹಲವು ಪ್ರಾಣಿಗಳನ್ನ ದರ್ಶನ್ ದತ್ತು ಪಡೆದಿದ್ದಾರೆ. ಹೌದು, ದರ್ಶನ್ ಅವರ ಜೀವನ ಹಲವಾರು ಏರುಪೇರುಗಳನ್ನ ಕಂಡಿದೆ. ಆದ್ರೂ ಸದೃಢವಾಗಿ ಅವುಗಳನ್ನೆಲ್ಲ ಚಾಲೆಂಜ್ ಆಗಿ ತೆಗೆದುಕೊಂಡು ಜೀವನವನ್ನ ದರ್ಶನ್ ಸಾಗಿಸುತ್ತಿದ್ದಾರೆ. ನಿಜಕ್ಕೂ ಅವರು ಚಾಲೆಂಜಿಂಗ್ ಸ್ಟಾರೇ ಎನ್ನಬಹುದು. ಏನೇ ಇರಲಿ, ಹೇಗೆ ಇರಲಿ, ಡಿ ಬಾಸ್ಗೆ ನಾವು ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಜಕ್ಕೂ ನೀವು ಡಿ ಬಾಸ್ ಅಂದ್ರೆ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಡಿ ಬಾಸ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.